poli 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 ಹೊಸಕುರಲೆ 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 ಹೊಸಕುರಲೆ. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮಾತಾ ಮೋಕೆ ಹಿಡಿದುಕೊಂಡು ಹೊಸಕುರಲದ ಇನ್ನಿತ ಸುದ್ದಿಗೊಂಚಲಿನ ಶುರು ಮಂತಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಮುಸ್ಲಿಂ ಬಂಧುಲಿನ ಪವಿತ್ರ ಪರ್ಬ ಪ್ರವಾದಿ ಮೊಹಮ್ಮದ್ ಮುಸ್ತಫರ್ನ ಜನ್ಮ ದಿನಾಚರಣೆದ ಅಂಗವಾದ ಉಳ್ಳಾಲ ದರ್ಗದ ಮುತಾಲಿಕೆಡು ಈದ್ ಮಿಲಾದ್ ಸಂಭ್ರಮದ ಪರ್ಬಾಚರಣೆಯನ್ನು ಕೋಟೆಪುರದ ಉಳ್ಳಾಲ ದರ್ಗಾ ಮುಟ್ಟ ಈದ್ ಮಿಲಾದ್ ಜಾಥಾ ನಡಪಾದು ವಿಶೇಷ ರೀತಿಗೆ ಆಚರಿಸಿದರು. ಪ್ರವಾದಿ ಮೊಹಮ್ಮದ್ ಮುಸ್ತಫರಿನ ಜನ್ಮ ದಿನಾಚರಣೆದ ಅಂಗವಾದ ಉಳ್ಳಾಲ ದರ್ಗಾ ಮುತಾಲಿಕೆಡು ಕೋಟೆಪುರ ಮಸೀದಿಡು ಧ್ವಜಾರೋಹಣ ನಡಪಾದು ಉಳ್ಳಾಲ ದರ್ಗಾ ಮುಟ್ಟ ಗುರುವಾರ ಕಾಂಡೆ ಸ್ವಲಾತ್ ಮೆರವಣಿಗೆ ನಡಪಾಯರು. ಉಳ್ಳಾಲ ದರ್ಗಾ ಅಧ್ಯಕ್ಷರು ಹನೀಫ್ ಹಾಜಿ ಧ್ವಜಾರೋಹಣ ನಡಪಾಯರು. ಕೇಂದ್ರ ಜುಮ್ಮಾ ಮಸೀದಿ ಖತೀಬರು ಇಬ್ರಾಹಿಂ ಸಾದಿ ಬೊಕ್ಕ ಸೈಯದ್ ಮದನಿ ಶರಿಯತ್ ಕಾಲೇಜ್ ಪ್ರಾಂಶುಪಾಲರು ಅಹಮದ್ ಕುಟ್ಟಿ ಸಕಾಫಿ ದುವಾ ನಡಪಾಯರು. ದುವಾ ಬಿಲ್ ಖೈರಿ ವಲ್ ಬರಕತಿ ಯಾ ರಬ್ಬಲ್ ಆಲಮೀನ್. ಆಮೀನ್. ಅಸ್ಅಲುಕ ಅಲ್ಲಾಹುಮ್ಮ ಅನ್ ತರ್ಫಾ لباءنا لباء الحمد الذي رفعنا إلى السماء. اللهم بارك لنا في مسيرتنا هذه بمناسبة ميلاد النبي صلى الله عليه وسلم. اللهم بارك لنا هذا المسرى إلى ختام هذه المسيرة يا رب العالمين. اللهم عليك توكلنا وإليك نبنا وإليك ولا تكلنا إلى أنفسنا ولا إلى أنفسك يا رب العالمين. آمين برحمتك يا أرحم الراحمين. ಕೋಟೆಪುರ ಮಸೀದಿಡು ಅಟನೆ ಮಲ್ತಿನ ಈದ್ ಮಿಲಾದ್ ಜಾತಾನು ಸಭಾಪತಿ ಯುಟಿ ಖಾದರ್ ಉದಿಪನ ಮಲ್ತೇರು. ದಫ್ ಮೌಲೂದ್ ಪಾರಾಯಣಡು ಪ್ರವಾದಿಯರನ ಸಂದೇಶನ್ ಸಾರೊಂದು ಕೋಟೆಪುರ ಉಳ್ಳಾಲ ತಾದಿಯ ಒಂದು ಉಳ್ಳಾಲ ದರ್ಗಾಡು ಜಾತಾ ಮುಗಿತಲಾಂಡು. Allah
ಉಳ್ಳಾಲ ದರ್ಗಾ ದಾಟನೆ ಮಲ್ತಿನ ಸಭೆಟು ಪಾತೇರ್ನ ಸಭಾಪತಿ ಯುಟಿ ಖಾದರ್ ವಿಶ್ವ ಪ್ರವಾದಿಯರಿನ ಆದರ್ಶ ಪ್ರೀತಿ ಸಂದೇಶದ ವ್ಯಕ್ತಿತ್ವನು ಮಾತೆರ್ಲ ಬುಲೆಪಾವಡು ಬದುಕಡು ಶಾಂತಿ ತಾಳ್ಮೆ ಅತಿ ಅಗತ್ಯ ತಾಳ್ಮೆ ಇಚ್ಚಿಂದಾಂಡ ಒಗ್ಗಟ್ಟು ಬದುಕೆರ ಸಾತಿ ಇಚ್ಚುಪಂಡು ತೆರಿಪಾದು ಸಮಾಜಡು ಮಾತೆರ್ಲ ಶಾಂತಿ ಸಾಮರಸ್ಯದ ಒಗ್ಗಟ್ಟನ್ನು ಕಾತನಡು ಪಂಡು ತೆರಿಪಾಯರು ವಿಶ್ವ ಪ್ರವಾದಿಯವರ ಸಂದೇಶವು ಪ್ರೀತಿ ಸೋದರತೆ ಸಮಾನತೆ ಕರುಣೆ ಸೌಹಾರ್ದ ಮತ್ತು ಮಾನವೀಯತೆ ಗುಣದಂತಹ ಸಂದೇಶ ನಮ್ಮ ವ್ಯಕ್ತಿತ್ವವನ್ನು ಇವತ್ತು ಅತ್ಯಂತ ಒಂದು ಸತ್ತದಾಗಿ ಬೆಳೆದಲ್ಲಿಕ್ಕುವಂತ ಅವಕಾಶ ಇವತ್ತು ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಶ್ವದಲ್ಲಿ ಇವತ್ತು ಶಾಂತಿ ಪ್ರೀತಿ ಏಕತೆ ಸೋದರ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಮಾಜದಲ್ಲಿ ಇವತ್ತು ಸರ್ವಾದ ಸಮಾನತೆಯ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಇರುವಂತಹ ಸಂದೇಶ ಬಹುಶಃ ಇವತ್ತು ನಮ್ಗೆಲ್ಲರಿಗೂ ನಮ್ಮ ಉಲೇಮಾಗಳು ಮತ್ತು ನಮ್ಮ ಉಮರಾಗಳು ಇವತ್ತು ಆ ತಂದೆ ವಿಶ್ವಪ್ರವಾದ ಸಂದೇಶ ಒದಗಿಸುವುದು ಕೊಟ್ಟಿದ್ದಾರೆ. ಈ ಸಂದೇಶ ನಾವೆಲ್ಲ ಇವತ್ತು ಪಾಲಿಸಿಕೊಂಡು ಸಮಸ್ತ ನಾಡಿನ ಜನತೆಗೆ ಇವತ್ತು ಅತ್ಯಂತ ನೆಮ್ಮದಿಯ ಸೋದರ ಪ್ರೀತಿಯ ಸಮಾಜ ನಿರ್ಮಾಣ ಆಗಲಿ ಅತ್ಯಂತ ಸತ್ತಜಾಗಿದ್ದುಕೊಂಡು ನಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳ ಆಸೆ ಸಂಪನ್ನ ಜೊತೆಯಲ್ಲಿ ಈ ಸಮಾಜದ ಸಮುದಾಯದ ದೇಶ ಸಂಪತ್ತಾಗಿ ಮಾಡಿಕೊಡುವಂತ ದೊಡ್ಡ ಶಕ್ತಿ ಸರ್ವ ವಿದ್ಯಾರ್ಥಿಗಳಿಗೆ ಇವತ್ತಿನ ಗಮನ ಕೊಡಲಿ ಅಂತ ಹೇಳಿಕೊಂಡು ಉಳ್ಳಾಲ ದರ್ಗಾ ಸಮಿತಿಯ ಅಧ್ಯಕ್ಷರು ಹನೀಫ್ ಹಾಜಿ ಪಾತಿರೊಂದು ಪ್ರವಾದಿ ವರಿಯರ್ನ ಸಂದೇಶನ್ ಪಾಲಿಸಾವೊಂದು ಅರನ ವ್ಯಕ್ತಿತ್ವನ ಅರ್ಥ ಮಲ್ತೊಂದು ನಮ್ಮ ಬದುಕನ್ನು ಸಾರ್ಥಕ ಮಲ್ಪಡು ನಮ್ಮ ಪ್ರಾರ್ಥನೆಡು ಮಣಿಪುರದ ಗಲಭೆ ಉಂತಡಪಡ ತೆರಪಾಯರು. ಜನ್ಮ ದಿನಾಚರಣೆ ಕೊಂಡಾಡ್ತಿದ್ದೇವೆ. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ಚರಿತ್ರೆಯನ್ನು ಒಂದು ಅವಲೋಕಿಸಿದಾಗ ಅವರ ಸ್ನೇಹವು ನಮ್ಮಲ್ಲಿ ಮೈಗೂಡಿಸಲಿ, ಅವರ ಪ್ರೀತಿಯು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಲಿ, ಅವರ ಸ್ವಭಾವವು ಅವರ ದೈನಂದಿನ ಚಟುವಟಿಕೆಯು ನಮ್ಮ ಜೀವನದಲ್ಲಿ ನಿತ್ಯ ಅಳವಡಿಸಿದರೆ ಮಾತ್ರ ನಾವು ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳಾಗಲಿಕ್ಕೆ ಸಾಧ್ಯ ಉಂಟು. ಉಳ್ಳಾಲ ದರ್ಗಾ ಉಪಾಧ್ಯಕ್ಷರು ಅಶ್ರಫ್ ಅಹಮದ್ ರೈಟ್ವೆ, ಕೋಶಾಧಿಕಾರಿ ನಾಜಿಮ್ ಮುಕ್ಕಚ್ಚೇರಿ, ಲೆಕ್ಕ ಪರಿಶೋಧಕರು ಫಾರೂಕ್ ಕಲ್ಲಾಪು, ಕಾರ್ಯದರ್ಶಿ ಇಜಾಕ್ ಮೇಲಂಗಡಿ, ದರ್ಗಾದ ಮಾಜಿ ಅಧ್ಯಕ್ಷರು ಹಮ್ಜಾ ಹಾಜಿ, ಮಾಜಿ ಉಪಾಧ್ಯಕ್ಷರು ಯುಕೆ ಮೋನು ಇಸ್ಮಾಯಿಲ್, ಕುಡ್ಲ ಪೊಲೀಸ್ ಆಯುಕ್ತರು ಅನುಪಮ್ ಅಗರ್ವಾಲ್, ಡಿಸಿಪಿ ಸಿದ್ಧಾರ್ಥ್, ಎಸಿಪಿ ಧನ್ಯ, ಉಳ್ಳಾಲ ಇನ್ಸ್ಪೆಕ್ಟರ್ ಬಾಲಕೃಷ್ಣ, ಮೆರವಣಿಗೆ ಉಸ್ತುವಾರಿ ಫಾರೂಕ್ ಮುಕಚ್ಚೇರಿ, ಅಶ್ರಫ್ ಅಕ್ಕರಕೆರೆ, ಅಮೀರ್ ಕಲ್ಲಾಪು, ಅಜೀಜ್ ಕೋಡಿ ಬೊಕ್ಕ ಸಮಿತಿ ಸದಸ್ಯರು ಮೊಹಲ್ಲಾ ಸಮಿತಿದಾಗ್ಲು ಕಾರ್ಯಕ್ರಮದ ಮುತಾಲಿಗಿಡಿದ್ದರು. ಕೋಟೆಪುರ ಕತಿಬೇರು ಇರ್ಷಾದ್ ಸಕಾಫಿ ದುವಾ ನಡಪಾಯರು. ಕೋಟೆಪುರ ಮಸೀದಿ ಅಧ್ಯಕ್ಷರು ಅಬ್ಬಾಸ್ ಕೋಟೆಪುರ ಎತ್ಕೊಂಡರು. ದರ್ಗಾ ಪ್ರಧಾನ ಕಾರ್ಯದರ್ಶಿ ಶಿಹಾಬುದ್ದೀನ್ ಸಕಾಫಿ ಸೊಲ್ಮೆ ಸಂದಾಯರು. ಸುದ್ದಿಗೊಂಜಲಿಗೆ ಸ್ವಾಗತ. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ದ ಉಳ್ಳಾಲ ವಲಯದ ಒಟ್ಟು ಸೇರಿಕೆಡು ನೆಚ್ಚಿನ ಶಾಸಕರು ಸಭಾಪತಿಲು ಯುಟಿ ಖಾದರ್ಗೆ ಮಾನಾದಿಗೆ ಲೇಸನು ಕುತ್ತಾರದ ವಿಜಿನೇಷನ್ ಹೋಟೆಲ್ ಸಭಾಂಗಣಡು ಬುಧವಾರ ಬೈಯಗೆ ನಡಪಾಯರು. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಲು ಒಟ್ಟು ಸೇರೊಂದು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿದ ಗೌರವ ಅಧ್ಯಕ್ಷರ್ಲ ಆದುಪುನ ಶಾಸಕಿಯರು ಸಭಾಪತಿಲು ಯುಟಿ ಖಾದರ್ಗೆ ಅಭಿಮಾನದ ಮಾನಾದಿಗೆ ಮಲ್ತೇರು.
ಮಾನದಿಗೆನ್ ಪಡೆಯೊಂದು ಪಾತೆರ್ನ ಸಭಾಪತಿಲು ಯುಟಿ ಖಾದರ್ ಸಭಾಧ್ಯಕ್ಷ ಸ್ಥಾನ ಅವು ಸಂವಿಧಾನದ ಸ್ಥಾನ ವಿಧಾನಸಭೆಗೆ ಮಾತ್ರ ತಾನು ಸಭಾಪತಿ ತನ್ನ ಕ್ಷೇತ್ರಕ್ಕೆ ಬನ್ನಗ ತಾನೊರೆ ಶಾಸಕಿ ಮಾತ್ರ ತನ್ನನ್ನು ಈ ಸ್ಥಾನಗ ಕಂತಿನಕ್ಲು ನಿಕ್ಲನ ಅಭಿಮಾನಗ ಧಕ್ಕೆ ಬರ್ಪುನ ವಾ ಕೆಲಸಲ ತಾನು ಮಲ್ಪುಜಿ ಜನಕ್ಲಿನ ಸಂಪರ್ಕನ ಏಪಲ ದೂರ ಮನ್ಪುಜಿ ಹಬ್ಬಕ ಉತ್ಸವದ ಮೂಲಕ ಹಬ್ಬಕನ ಚರಿತ್ರೆ ಮಾತೆರೆಗ್ಲ ತೆರುವುಲಕ ಹಬ್ಬಕ ಉತ್ಸವ ಸಮಿತಿಗಳು ಮಲ್ತದೇರು ಯುವ ಜನತೆಗ್ಲ ಈ ಪ್ರದೇಶದ ಸಂಸ್ಕೃತಿ ಸಂಸ್ಕಾರ ತೆರಿಪಾವನ ಬೇಲೆ ಆವಡು ಪಂಡದು ಯುಟಿ ಖಾದರ್ ತೆರಿಪಾಯರು ಅಥವಾ ನಮ್ಮ ಈ ಸಣ್ಣ ಕಾರ್ಯಕ್ರಮದಲ್ಲಿ ಬರ್ತಾರೆ ಎಂಬ ಒಂದು ಆಲೋಚನೆ ಇತ್ತಂತೇಳಿ ನಾನು ಸಭಾಧ್ಯಕ್ಷ ಸ್ಥಾನ ವಹಿಸುವ ಮುಂಚೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಜನರ ಮಧ್ಯೆ ಬೇರೆ ಬೇರೆ ಕಾನೂನು ಕಟ್ಟುಪಾಡುಗಳಿದೆ, ಚರ್ಚೆ ಆಯಿತು ರಾತ್ರಿ ಹೊತ್ತು ತಗೊಳ್ಳೋದ ಬೇಡ ಏನಂತೇಳಿ ಚರ್ಚೆ ಮಾಡೋಣ. ನಮ್ಮ ಉನ್ನತ ಮಟ್ಟದ ನಾಯಕರಿಗೆ ಹೇಳಿದೆ, ಸಭಾಧ್ಯಕ್ಷ ಸ್ಥಾನ ನಮಗೇನು ದೊಡ್ಡ ವಿಚಾರ ಅಲ್ಲ, ಅದನ್ನು ನಾವು ತಗೊಳ್ಬೋದು, ನಮಗೆ ಬೇಡ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಜನರ ಮಧ್ಯೆ ಇರೋದ ನಿಕಟ ಸಂಪರ್ಕ ಮತ್ತು ಸಭಾಧ್ಯಕ್ಷ ಸ್ಥಾನ ಯಾವುದಂತ ನೀವು ಕೇಳಿದರೆ ಅದನ್ನು ಜನರ ಮಧ್ಯೆ ಇರೋ ನಿಕಟ ಸಂಪರ್ಕನ ಆಯ್ಕೆ ಮಾಡಿದ ಹೊರತು ನನಗೆ ಸಭಾಧ್ಯಕ್ಷ ಅಲ್ಲ ಅಂತ ಹೇಳಿದ್ದೆ. ಅದಕ್ಕಾಗಿ ಬಹುಶಃ ನಾನು ನಾಳೆ ಅಲ್ಲಿಗೆ ಹೋಗಿದ್ದೇನೆ ಇಲ್ಲಿಗೆ ಹೋಗಿದ್ದೇನೆ ಎಂಬ ಭಾವನೆ ಬರುವಂಥ ಮಾತು ಎಲ್ಲಿಂದ ಕೂಡ ಇವತ್ತು ಬರಬಾರ್ದು. ಮತ್ತು ನಾನು ಹೇಳಿದೆ, ನನ್ನ ಸಭಾಧ್ಯಕ್ಷ ಸ್ಥಾನ ಏನಿದೆ ಅಂತ ಹೇಳಿ ಆ ಪೀಠದಲ್ಲಿ ನಾನು ಕೂತ್ಕೊಂಡು ನಾನು ತೋರಿಸೋದಲ್ಲದೆ ಅದನ್ನು ನಾನು ತಲೆಯಲ್ಲಿ ಹೊಡಿಕೊಂಡು ಎತ್ತುಕೊಂಡು ಹೋಗಲಿಕ್ಕೆ ನಾನು ತಯಾರಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಸಭಾಧ್ಯಕ್ಷ ಸ್ಥಾನವನ್ನು ನನ್ನ ತಲೆಯಲ್ಲಿ ಎಂದಿಗೂ ಕೂಡ ಇಲ್ಲ. ನಾನು ಯಾವಾಗ ಪೀಠದಲ್ಲಿ ಕೂತ್ಕೊಂಡಿದ್ದೇನೆ ಆಗ ನನ್ನ ಸಂವಿಧಾನಬದ್ಧವಾದ ಜವಾಬ್ದಾರಿ ಏನಿದೆ, ಬೇರೆ ಸಮಾಧಾನದಲ್ಲಿ ಸಭಾಧ್ಯಕ್ಷನಾಗಿ ನನ್ನ ಕೆಲಸ ಕಾರ್ಯಗಳು ಏನಿದೆ ಅದನ್ನು ನಾನು ಕಾನೂನು ಮತ್ತು ಸಂವಿಧಾನಕ್ಕೆ ಬದ್ಧವಾಗಿ ಅದಕ್ಕೆ ಅಗೌರವ ಬರೋದು ನಡ್ಕೊಂಡು ರೀತಿಯಲ್ಲಿ ಬಹುಶಃ ನನ್ನ ಕೆಲಸ ಕಾರ್ಯಗಳು ತೊಡಿಕೊಂಡು ಹೋಗದೆ ಹೊರತು ನಾನು ತಲೆಯಲ್ಲಿ ಇಟ್ಕೊಂಡು ನಾನು ಅಧ್ಯಕ್ಷ ಅಂತ ಹೇಳಿ ಅದನ್ನು ತೋರಿಪಡಿಸುವಂಥ ವ್ಯಕ್ತಿತ್ವ ಖಂಡಿತವಾಗಿ ಹಮ್ಮಿಕೊಳ್ಳಿಕ್ಕೆ ನಾನು ಹೋಗುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಉತ್ಸವ ಸಮಿತಿದ ಸ್ವಾಗತ ಅಧ್ಯಕ್ಷರು ಮಾಜಿ ಶಾಸಕರು ಕೆ ಜಯರಾಮ್ ಶೆಟ್ರು ಪ್ರಾಸ್ತಾವಿಕ ಪಾತ್ರರು ರಾಣಿ ಹಬ್ಬಕ್ಕನ ಪುದರನು ಶಾಶ್ವತವಾದ ಒರಿಪುನಂಚಿನ ಬೇಲೆ ಆವಡು ಹಬ್ಬಕ ಭವನ ನಿರ್ಮಾಣ ಆವಡು ಕುಡ್ಲ ವಿಮಾನ ನಿಲ್ದಾಣಗ ಹಬ್ಬಕನ ಪುದರ್ ದೀಪ್ನ ಬೇಲೆ ಆವಡು ಪಂಡ ತೆರಿಪಾಯರು ಹೆಚ್ಚು ಗೌರವ ಬರ್ತದೆ ಅಂತ ನಮ್ಮ ಅನಿಸಿಕೆ. ಜೊತೆಗೆ ವೀರರಾಣಿ ಹಬ್ಬಕ್ಕಳ ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆಗಿದೆ. ನಮ್ಮ ಪ್ರಯತ್ನದಿಂದ ಅದಕ್ಕೆ ಸರ್ಕಾರ ಮಂಜೂರಾತಿ ಕೊಟ್ಟಿದೆ, ಅದಾಗಿದೆ. ಆದರೆ ಅದಕ್ಕೆ ಬೇಕಾಗುವಷ್ಟು ಅನುದಾನ ಬಿಡುಗಡೆ ಆಗದೇ ಇರುವುದರಿಂದ ಅದೊಂದು ಸರಿಯಾದಂಥ ರೀತಿಯಲ್ಲಿ ಮುಂದಕ್ಕೆ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ನಾವು ಇನ್ನು ಅದಕ್ಕೆ ಪೂರಕವಾಗಿ ಮಂಗಳೂರು ರೈಲ್ವೆ ಜಂಕ್ಷನಿಗೆ ಹಬ್ಬಕ್ಕಳ ಹೆಸರಿಡುವಂಥದ್ದು, ಮಂಗಳೂರು ಬೆಂಗಳೂರು ರೈಲಿಗೆ ವೀರರಾಣಿ ಹಬ್ಬಕ್ಕಳ ಹೆಸರಿಡುವಂಥದ್ದು, ಮಂಗಳೂರಿನಲ್ಲಿ ರಾಣಿ ಹಬ್ಬಕ್ಕಳ ಒಂದು ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡುವಂಥದ್ದು, ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಒಂದು ಹಬ್ಬಕ್ಕಳ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿದೆ. ಅದಕ್ಕೆ ಈಗಲೂ ಹೆಮಿಲ್ಟನ್ ಸರ್ಕಲ್ ಅಂತ ಹೆಸರಿದೆ. ಆದರೆ ಅಲ್ಲಿ ಹಬ್ಬಕ್ಕಳು ಪೋರ್ಚುಗೀಸರ ವಿರುದ್ಧ ಹೋರಾಡುವ ನೇತೃತ್ವವನ್ನು ಇವತ್ತಿನ ಆ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಅಲ್ಲಿಯ ಪರಿಸರದಲ್ಲೆಲ್ಲ ಹಬ್ಬಕ್ಕ ಅಲ್ಲಿಯ ನಾಯಕತ್ವವನ್ನು ತಗೊಂಡು ಅಲ್ಲೇ ಆ ಕಚೇರಿ ಮಾಡಿದೆ. ಅದನ್ನೇ ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿ, ಹಳೆ ಜಿಲ್ಲಾಧಿಕಾರಿ ಕಚೇರಿ ಅನ್ನೋದು. ಆದ್ದರಿಂದ ಹೆಮಿಲ್ಟನ್ ನಾವು ಅದರ ವಿರೋಧ ಏನಿಲ್ಲ. ಆದರೂ ಕೂಡ ನಮ್ಮ ರಾಣಿ ಆ ಪ್ರದೇಶದಲ್ಲಿ ಮನೆ ಮಾಡಿ ಅರಮನೆ ಮಾಡಿಕೊಂಡು ಅಲ್ಲಿ ಆಳ್ವಿಕೆಯ ಕೇಂದ್ರವನ್ನು ಮಾಡಿಕೊಂಡಿದ್ದವಳು. ಆ ಪ್ರದೇಶದಲ್ಲಿ ಅವಳ ಒಂದು ಭವ್ಯ ಮೂರ್ತಿಯನ್ನು ಮಾಡಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಹಬ್ಬಕ ಉತ್ಸವ ಸಮಿತಿ ಅಧ್ಯಕ್ಷರು ದಿನಕರ್ ಉಳ್ಳಾಲ್ ಎತ್ಕೊಂದು ಮಾನಾದಿಗೆ ಲೇಸ ನಡಪಾತ್ ಕೊರಿಯರು ಸನ್ಮಾನ ಕಾರ್ಯಕ್ರಮ ಆದ್ರೆ ಎರಡು ಸಂಸ್ಥೆಗಳು ಬೇರೆ ಬೇರೆ ಕಾರ್ಯಕ್ರಮ ಸನ್ಮಾನ ಮಾಡಿ ಅದ ನಂತರ ಒಟ್ಟಿಗೆ ನಾವು ಸನ್ಮಾನ ಒಟ್ಟಿಗೆ ಫೋಟೋಗ್ರಾಫಿ ಮಾಡ್ತಾ ಇದ್ದೇವೆ. ಮಾಡಿ ಈಗ ನನ್ನ ಎಲ್ಲ ಬಂದಿರುವ ಎಲ್ಲರಿಗೂ ಸಮಿತಿ ಸದಸ್ಯರಿಗೂ ಫೋಟೋಗ್ರಾಫಿ ಸೆಷನ್ದವರಿಗೂ ಬಂಧು ಭಗಿನಿಯರಿಗೂ ನಮ್ಮ ಯುಟಿ ಖಾದರ್ ಅಭಿಮಾನಿಗಳಿಗೂ ಎಲ್ಲ ಪತ್ರಿಕೆ ಮಾಧ್ಯಮರು ದೃಶ್ಯ ಮಾಧ್ಯಮಗಳು ಒಂದೇ ವಾಕ್ಯದಲ್ಲಿ ಇದೆ. ಅದೇ ರೀತಿಯಲ್ಲಿ ಈ ಹೋಟೆಲ್ನ ಎಲ್ಲ ಮಾಲೀಕರು, ಯಾಕಂದ್ರೆ ಇವರು ಇವತ್ತು ಇಲ್ಲದ್ರೆ ಈ ಕಾರ್ಯಕ್ರಮ ಇಷ್ಟು ಒಂದು ದೊಡ್ಡ ಕಾರ್ಯಕ್ರಮ ಯಾವಾಗಲೂ ನಡೆಯಲಿಲ್ಲ. ಇವತ್ತು ಈ ಕಾರ್ಯಕ್ರಮದ ಎಲ್ಲ ಇವರು ತುಂಬಾ ಭಾಗಿಯಾಗಿದ್ದಾರೆ. ಅವರು ಕೂಡ ನಾನು ಒಂದೇ ವಾಕ್ಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಸದಾಶಿವ ಉಳ್ಳಾಲ್, ಉಳ್ಳಾಲ ನಗರಸಭಾ ಪೌರಾಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವಾ, ಉಳ್ಳಾಲ ಘಟಕ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಪ್ರವೀಣ್ ಉಚ್ಚಿಲ್, ವೀರರಾಣಿ ಹಬ್ಬಕ ಉತ್ಸವ ಸಮಿತಿ ಉಪಾಧ್ಯಕ್ಷರು ಸದಾನಂದ ಬಂಗೇರ, ಶ್ರೀಮತಿ ದೇವಕಿ ಆರ್ ಉಳ್ಳಾಲ್, ಉಳ್ಳಾಲ ನಗರಸಭಾ ಸದಸ್ಯರು ಶ್ರೀಮತಿ ಸಪ್ನಾ ಹರೀಶ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಸಮಿತಿದ ಮಹಿಳಾ ಸದಸ್ಯರು ಪ್ರಾರ್ಥನೆ ನಾಡಗೀತೆ ಪಂಡಿರು. ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಸವಿಸ್ತಾರಿಕೆ ಮಂತೆರು. ಕೋಶಾಧಿಕಾರಿ ಆನಂದ್ ಕೆ ಅಸೇಗೋಳಿ ಸೊಲ್ಮ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕೈತಲ್ದ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಇತ್ತ 75ನೇ ವರ್ಷದ ಅಮೃತ ಮಹೋತ್ಸವದ ಸಂಭ್ರಮಡುಂಡು. ಅಮೃತ ಮಹೋತ್ಸವನು ವರ್ಷಪೂರ್ತಿ
ಧಾರ್ಮಿಕ ಸಾಮಾಜಿಕ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟಿಗೆ ಆಚರಣೆ ಮಾಡ್ತಾರೆ. ಉಳ್ಳ ಪಂಡದು ಅಮೃತ ಮಹೋತ್ಸವ ಸಮಿತಿದ ಅಧ್ಯಕ್ಷರು ರಾಮಮೋಹನ್ ರೈ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕೈತಲ್ಡು ತಂಕ್ರಣ ಸಂಘದ ಕಟ್ಟೊಣನ್ ಪಡೆದು ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಗೆ ಪುಗಡ್ತ ಪಡೆಯಿನ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಬೊಕ್ಕ ಯುವಕ ಮಂಡಲ ಈ ವರ್ಷ 75 ವರ್ಷದ ಸಂಭ್ರಮದ ಅಮೃತ ಮಹೋತ್ಸವವನ್ನು ಆಚರಿಸಾವೊಂದು ಪಡೆದು ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ರಾಮ್ ಮನೋಹರ್ ರೈ ತೆರಿಪಾಯರು. ನನ್ನ ಹಿರಿಯರಿಂದ ನಮ್ಮ ತಂದೆಯವರಿಂದ ಸ್ಥಾಪಿಸಲಾದ ಸಂಘ ಇದು 75 ವರ್ಷವಾಗಿರುವುದನ್ನು ತುಂಬ ಸಂತೋಷ ವಿಷಯ. ಅದರ ಈ ಸಲದ ಅಮೃತೋತ್ಸವದ ಅಧ್ಯಕ್ಷತನ ಸಿಕ್ಕಿರೋದು ನನ್ನ ಭಾಗ್ಯ ಅಂತ ಎಣಿಸ್ಕೊಂಡು ನನ್ನ ಮಾತನ್ನು ಸಂಘದ ಹಿರಿಯ ಸದಸ್ಯರು ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ರಾಮಯ್ಯ ಕಿಲ್ಲೆ ಪಾತ್ರರೊಂದು ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಧಾರ್ಮಿಕ ಚಟುವಟಿಕೆಗೆ ಪೂರಕವಾದ ಅಂಚನೆ ಯಕ್ಷಗಾನದಂಚಿನ ಗ್ರಾಮೀಣ ಆಸಕ್ತಿರು ಪುಟ್ಟುಪಡೆಯಿನ ಸಂಸ್ಥೆ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಇತ್ತೆ 75 ವರ್ಷಗೆ ಎತ್ತದಂಡು 75ನೇ ವರ್ಷದ ಅಮೃತ ಮಹೋತ್ಸವನು ಬೇತೆ ಬೇತೆ ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಗಳಿಗೆ ನಡಪಾಯರೆ ಆಟನೆ ಮತದ ಪಂಡ ತೆರಿಪಾಯರು. 2 ವರ್ಷಕ್ಕೊಮ್ಮೆ ಅಧ್ಯಕ್ಷರ ಬದಲಾವಣೆ ಮಾಡಿ ಅನೇಕ ಮಂದಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಸದಸ್ಯರಾಗಿ ದುಡಿದವರಿದ್ದಾರೆ. ಎಲ್ಲರನ್ನು ನೆನಪಿಸಲಿಕ್ಕೆ ಕಷ್ಟ. ಇಂದು ಕೂಡ ಇಂಥ ಒಂದು ಕಾರ್ಯಕ್ರಮ ನಮ್ಮ ಸಂಘದ 75 ವರ್ಷ ಪೂರೈಕೆ ಮಾಡುವಂಥ ಈ ಸಂದರ್ಭದಲ್ಲಿ ಇದನ್ನು ನಾವು ಈಗಿನ ಹೊಸ ಪೀಳಿಗೆಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಯಾರಿಗೂ. ಹಾಗಿರುವಾಗ ಇದನ್ನು ನಾವು ಒಂದು ರೀತಿಯಲ್ಲಿ ಜನರ ಮುಂದೆ ಇಡಬೇಕೆಂಬ ಇದರಲ್ಲಿ ಈಗಿನ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಎಲ್ಲರೂ ಸೇರಿ ನಾವೊಂದು 75ನೇ ವರ್ಷದ ಈ ಒಂದು ಕಾರ್ಯಕ್ರಮ ಮಾಡಬೇಕು, ನೀವೆಲ್ಲರೂ ಬಂದು ಸಹಕರಿಸಬೇಕು ಎಂದು ಕೇಳಿಕೊಂಡಾಗ ನಾವೆಲ್ಲ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡಬೇಕು ಅಂತ ಹೇಳಿ ನಮ್ಮ ರಾಮಮನೋಹರಯ್ಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಬಹಳಷ್ಟು ಕೆಲಸಗಳು ನಡೆದಿದೆ. ಈಗ ಮೊದಲನ ಹಾಗಲ್ಲ, ಸಂಘದ ಸದಸ್ಯರೆಲ್ಲ ಹಿಂದಿನವರೆಲ್ಲ ನಮ್ಮ ಹಾಗೆ ಅಷ್ಟು ವಿದ್ಯಾವಂತರಿರಲಿಲ್ಲ. ಈಗ ಎಲ್ಲರೂ ಕೂಡ ಬಹಳ ಮುತುವರ್ಜಿಯಿಂದ ಆಟೋಟ ಇರ್ಬೋದು, ಊರಿಗೆ ಬೇಕಾದಂಥ ಒಳ್ಳೊಳ್ಳೆ ಕೆಲಸಗಳು ಕೆಲವಾಗಿದೆ. ಮುಖ್ಯವಾಗಿ ಹೇಳುವುದಿದ್ದರೆ ಆ ಪ್ರದೇಶದಲ್ಲಿ ಒಂದು ಸೂಕ್ತವಾದ ನಮ್ಮ ಹಿಂದೂ ರುದ್ರಭೂಮಿ ಇರಲಿಲ್ಲ, ಜಾಗ ಇತ್ತು. ಅದನ್ನು ನವೀಕರಿಸಿ ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂಥ ಒಂದು ವಿಷಯ ಶ್ಲಾಘನೀಯ. ಅದೇ ರೀತಿಯಲ್ಲಿ ತುಂಬ ಒಂದೆರಡಲ್ಲ, ಈಗ ನಮ್ಮ ರಮೇಶ್ ಆಳ್ವರು ಅದರ ಬಗ್ಗೆ ಮಾಹಿತಿಯಲ್ಲಿ ಹೊಡ್ತಾರೆ. ತುಂಬ ಕೆಲಸ ಆಗಿದೆ, ಇನ್ನೂ ಕೆಲವು ಆಗಲಿಕ್ಕುಂಟು. ಹಲವಾರು ಕಾರ್ಯಕ್ರಮ ಈಗ ಇಟ್ಟುಕೊಂಡಿದ್ದಾರೆ. 75ನೇ ವರ್ಷದ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ನಾವು ಸ್ವಾಗತಿಸಿ ಜನವರಿ 28ಕ್ಕೆ ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ರಕ್ತದಾನ ಶಿಬಿರ, ಆಟೋಟದಲ್ಲಿ ಕಬಡ್ಡಿ ಮತ್ತು ಎಲ್ಲ ಚಟುವಟಿಕೆಗಳು ನಡೆಯಲಿಕ್ಕಿದೆ. ಗುರುವಾರ ಬಯ್ಯಗ ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪನ ಸನ್ನಿಧಿಡು ವಿಶೇಷ ಪ್ರಾರ್ಥನೆ ಪೂಜೆ ಸಂದಾದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಕೊರ್ಪ. ಅಕ್ಟೋಬರ್ 1 ತಾರೀಕಿಗೆ ವನ ಮಹೋತ್ಸವ, ದೈ ವಿತರಣೆ, ಸ್ವಚ್ಛತಾ ಅಭಿಯಾನ ನಡಪಾಯಿರವುಲ್ಲ. ಅಂಚನೆ ಅಸೈಗೋಳಿ ಅಭಯಾಶ್ರಯಡ್ 1 ದಿನದ ಸಹಭೋಜನ, ನಗರ ಭಜನೆ, ಕುಣಿತ ಭಜನಾ ಉತ್ಸವ, ರಾಮಾಯಣ ಪ್ರಶ್ನಾವಳಿ ಸ್ಪರ್ಧೆ, ವೈದ್ಯಕೀಯ ಶಿಬಿರ, ಶನೀಶ್ವರ ಪೂಜೆ, ಕಬಡ್ಡಿ ಪಂತಗೊಬ್ಬು ಅಕೇರಿಗ್ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೂ ಮುಗಿದರ ಲೇಸು ನಡಪಾಯರೆ ತೀರ್ಮಾನ ಮಾತದ ಪಂಡದ ಸಂಘದ ಅಧ್ಯಕ್ಷರು ರಮೇಶ್ ಆಳ್ವ ಅಮೃತ ಮಹೋತ್ಸವದ ವಿವರ ಕೊರಿಯರು. ಮೊದಲಾಗಿ ಇವತ್ತು ಅದಕ್ಕೆ ಪ್ರಾರ್ಥನೆ ಮುಖಾಂತರ ಚಾಲನೆ ಸಿಕ್ಕಿದರೆ, ತದನಂತರ ನಾವು 1ನೇ ತಾರೀಕಿಗೆ ಇದೇ ಬರುವ 1/10/2023 ಒಂದು 75 ಸಸಿಗಳನ್ನು ನೀಡಿ ವನ ಮಹೋತ್ಸವವನ್ನು ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ಇರಾದೆಯಲ್ಲಿದ್ದೇವೆ. ಅದು 1 ತಾರೀಕಿಗೆ ಬರುವ. ಅದು ಶ್ರೀರಾಮ ಭಜನಾ ಮಂದಿರ ತಲಪಾಡಿ ಇಲ್ಲಿ ವಿದ್ಯುಕ್ತವಾಗಿ ಆರಂಭಗೊಂಡು ಒಂದು 100-150 ಸಸಿಗಳನ್ನು ಎಲ್ಲರಿಗೂ ಮನೆ ಮನೆಗೆ ತಲುಪಿಸಿ, ಅದೇ ರೀತಿ ಅವತ್ತೇ ತಲಪಾಡಿಯಿಂದ ರಾಮ ಭಜನಾ ಮಂದಿರದಿಂದ ತಲಪಾಡಿ ದೇವಸ್ಥಾನದವರೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೂಡ ಒಟ್ಟಿಗೆ ನೆರವೇರಿಸುವಂಥ ಪ್ರಥಮ ಆದ್ಯತೆಯನ್ನು ಇಟ್ಟುಕೊಂಡಿದ್ದೇವೆ. ಹಾಗೂ ಅದಾದ ಮೇಲೆ ಅಭಯಾಶ್ರಮದಲ್ಲಿ ಇರುವಂಥ ಅಸೇಗುಳಿಯಲ್ಲಿ ಇರುವಂತಹ ಎಲ್ಲ ಅಭಯಾಶ್ರಮದ ನಿವಾಸಿಗಳಿಗೆ ಅಲ್ಲಿಗೆ ಹೋಗಿ 1 ದಿವಸದ ಸಹಭೋಜನದ ವ್ಯವಸ್ಥೆಯನ್ನು ನಾವು ಒಟ್ಟಿಗೆ ಇದ್ದು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದೇವೆ. ಅದು ಅಲ್ಲದೆ ಅವರಿಗೆ ನಮ್ಮಿಂದಾದ ಕಿಂಚಿತ್ತು ಒಂದು ಸೇವಾ ಮನೋಭಾವವನ್ನು ಕೂಡ ಅಲ್ಲಿ ಹಂಚಿಕೊಳ್ಬೇಕೆ ಎಂಬ ಇರಾದೆಯನ್ನು ಇಟ್ಟುಕೊಂಡಿದ್ದೇವೆ.
ತದನಂತರ 3 ತಾರೀಕಿಗೆ ಡಿಸೆಂಬರ್ ಬೆಳಿಗ್ಗೆ 7 ಗಂಟೆಯಿಂದ ನಮ್ಮ ಅಮೃತ ಮಹೋತ್ಸವ ಸಮಿತಿಯವರು ಹಾಗೂ ನಾವು ಎಲ್ಲರೂ ಇಡೀ ಊರಿನವರು ಒಟ್ಟು ಸೇರಿಕೊಂಡು ಕ್ಷೇತ್ರದಲ್ಲಿ ಚಂಡಿಕಾ ಯಾಗ ಉಂಟು. ಅದೇ ರೀತಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಉಂಟು. 1 ಗಂಟೆಯ ನಂತರ ಒಂದು 10-15 ತಂಡಗಳನ್ನು ಸೇರಿಸಿಕೊಂಡು ಕುಣಿತ ಭಜನಾ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸ್ಪರ್ಧೆ ಅಲ್ಲ, ಕುಣಿತ ಭಜನೆ ದೇವರಿಗೆ ಒಂದು ಸೇವಾ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಸುಮಾರು 6 ಗಂಟೆಯವರೆಗೆ ಕುಣಿತ ಭಜನೆ ಇರ್ತದೆ. 1 ಗಂಟೆಯಿಂದ ಶುರುವಾದರೆ 6 ಗಂಟೆಯವರೆಗೆ. ತದನಂತರ ಅದು ಮಂಗಲೋತ್ಸವವಾಗಿ ಕ್ಷೇತ್ರದಲ್ಲಿ ಉತ್ಸವಾದಿಗಳು ನಡೆಯುತ್ತದೆ. ಆ ಉತ್ಸವಾದಿಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿರುವ ಒಳಾಂಗಣದಲ್ಲಿ ಒಂದು ಹೂತೇರು ಅಂತೇಳಿ ಉಂಟು. ಅದನ್ನು ವಿಶೇಷವಾಗಿ ಆ ಹೂತೇರಲ್ಲಿ ದೇವರನ್ನು ಒಂದು ಸುತ್ತು ಬರಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಅಲ್ಲಿ ಅಷ್ಟವದನ ಸೇವೆ, ಅಲ್ಲಿನ ವಸಂತ ಮಂಟಪದಲ್ಲಿ ದೇವಿಯನ್ನು ಇರಿಸಿ ಯಕ್ಷಗಾನ, ನಾಟ್ಯ, ಸಂಗೀತ 7 ವಿಧದ ರೀತಿಯಲ್ಲಿ ಅಷ್ಟವದನ ಸೇವೆಯನ್ನು ಮಾಡುವಂತಹ ಕಾರ್ಯವನ್ನು ಕೈಗೊಂಡಿದ್ದೇವೆ. ಅಮೃತ ಮಹೋತ್ಸವ ಸಮಿತ ಗೌರವ ಅಧ್ಯಕ್ಷರು ನಾರಾಯಣ ದೇವಿಪುರ, ಸಂಘದ ಕಾರ್ಯದರ್ಶಿ ಬಾಲಕೃಷ್ಣ ಕುಲಾಲ್ ಬಜಂಗ್ರೆ ಸುದ್ದಿಗೋಷ್ಠಿ ಒಡಿಗೆತ್ತರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಣಾಜೆ ಗ್ರಾಮ ಚಾವಡಿದ ಅಲ್ ಅಕ್ಸಾ ಜುಮ್ಮಾ ಮಸೀದಿದ ಮದರಾಸದ ವಿದ್ಯಾರ್ಥಿಗಳಿಗೆ ಮಿಲಾದುನ್ನಬಿ ಅಂಗವಾದ ಮಿಲಾದ್ ಫೆಸ್ಟ್ ಕಾರ್ಯಕ್ರಮನ ಬುಧವಾರ ಬೈಯಗ್ ಮಸೀದಿ ವಟಾರಡು നടപ്പായത്. കനിയെ കനവിൽ വന്നോടെ എൻ്റെ രാവിൽ വന്നോടെ എൻ്റെ കൽബിൽ അഞ്ഞോടെ മദീന മനോവര കനിയിൽ കഥാവര മനസ്സിൻ്റെ ഉള്ളറ കൊതിപ്പുമ്പ ഏറ ആസൈ കൽബറ വിഷ്ണു അമ്പര മുത്തിയം ചൊവ്വര തിലിക്കലേയറ എൻ്റെ ഹൃദയം അങ്ങോട ಈಗ ഇച്ചിരേ എന്നോടുള്ള പിറച്ചുമ്പത്തി. അസ്സലാമു അലൈക്കും വറഹ്മത്തുള്ളാഹി വബറകാത്ത്. ഹോ മദീനದ ಕೋಗಿಲೆ ಹಾಡುವೆಯಾಣೋ ನೀಗಲೇ. ಹೋ ಮದೀನದ ಕೋಗಿಲೆ ಹಾಡುವೆಯಾಣೋ ನೀಗಲೇ. ವಸಂತವಾಸನ ಋತುವಿನಲ್ಲಿ ಮಾಮರ ಚಿಗುರುವ ಸಮಯದಲ್ಲಿ ನಿನ್ನ ಹಾಡು ಕೇಳಲೆ. ಹೋ ಮದೀನ മക്കത്തോട് ചാരാസോരെ പോയിങ്ങൾ നബിയെ ഹബീബേ സല്ലല്ലാഹു അലൈഹി മുഹമ്മദ് സല്ലല്ലാഹു അലൈഹി വസല്ലം. മൺമുത്തു മദീന ഇലാനു ಮಂದಾರ ಧೀರ ಸಹಾಬಿಯ ಧೈರ್ಯದ ದುರಲ್ಲಿ ವಿಶ್ವವೇ ಬೆಚ್ಚಿ ಬಿತ್ತು ಅಲ್ಲಹನ ದುರಲ್ಲೇ. ತೌಹೀದ ನುಡಿಯುತ್ತ ಬದರೆಂಬಲ್ಲೇ ತಂದ ಗೆಲುವದ ಕುಫ್ರಾನ ದುರಲ್ಲೇ. ಧೀರ ಸಹಾಬಿಯ ಧೈರ್ಯದ ದುರಲ್ಲೇ ವಿಶ್ವವೇ ಬೆಚ್ಚಿ ಬಿತ್ತು ಅಲ್ಲಹನ ದುರಲ್ಲೇ. ಅರಬಿಯ ನಾಡಿನ ಮಕ್ಕದಲ್ಲಂದು ಅಬು ಜಹಲೆಂಬಾನಿ ಚಲು ಬಂದು ಮುಸ್ತಫ ನಬಿಯರೇ ಎದುರಿಗೆ ನಿಂದು. ಅರಬಿಯ ನಾಡಿನ ಮಕ್ಕದಲ್ಲಂದು ಅಬು ಜಹಲೆಂಬ ನೀಚಲು ಬಂದು ಮುಸ್ತಫ ನಬಿಯರೇ ಎದುರಿಗೆ ನಿಂದು. ತೌಹೀದ ನುಡಿಯುತ್ತ ಬದರೆಂಬಲ್ಲೇ ತಂದ ಗೆಲುವದು കുഫ്രാന ദുരല്ലേ. നബിയുടെ ആലമിൻ അനുഗ്രഹം നൂറേ കമാല് അനമുൽ ഹുദാനിധി ലെങ്കും ജമാല്. നബി 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 ഉലകിൽ സലാം സലാം നിലാവേ. മക്കാദ മണ്ണേ സിതഗുരവേ അമ്മയെ പുണ്യ പ്രവാദി ആഹത്തെ
ഏർപ്പറിച്ചു തരാം നസീബെ സ്വീകരിച്ചോടെ കൽബ് ഇറക്കാം ഞാൻ കനിയെ കനവിലെ വന്നോരേ എൻ്റെ രാവിലെ വന്നോരേ എൻ്റെ കൽബിലടഞ്ഞോടെ ഗുണമണിയായ റസൂലുള്ള പതിപകരും ഗുരുനൂറുള്ള ഈ അപര വിജയം ഹബീബുള്ള തിരയോണ്ട കനിയെ സല്ലല്ല പതിമക്ക് തുതിത്തുള്ള മലരല്ലേ പരിശുദ്ധ കതിരൊലി ಬದರಲ್ಲೇ ಪರಮಿಲ. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗೆ ಹೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತಂದಲ್ಲ. ನಿರಂತರ ಸುದ್ದಿ ಲಗಿತು ಒಂದು ಪ್ಲೇ ಹೊಸಕೊರಲ್ 24/7.